ಅಪ್ಪ ಅಮ್ಮ ಅವರಿಬ್ಬರು ಇಲ್ಲ. ಅಣ್ಣ ಇದ್ದಾರೆ, ಮುದ್ದಪ್ಪಣ್ಣ. ನನ್ನ ಸುಭಾಸಣ್ಣ ಅವನ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದ, ಜಾಬ್ ಆಗೋದಕ್ಕೆ ಮೊದಲು ಕಾರ್ಯದರ್ಶಿಯಾಗಿದ್ದ ಬೂತ್ ಸಮಿತಿಯಲ್ಲಿ. ಹಾಗೆ ಅವನು ನನ್ನನ್ನು ಫಸ್ಟಿಗೆ ಇಲೆಕ್ಷನ್ ನಿಲ್ಲುವಾಗ ಅವನ ಪ್ರೇರಣೆಯಿಂದ ನಾನು ನಿಂತು. ಚಿಕ್ಕದಿಂದಿರುವಾಗಲೇ ನಮಗೆ ಅಂದರೆ ಯಾವುದೇ ಸೌಲಭ್ಯ ನಮಗೆ ಸಿಗಲಿಲ್ಲ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ರಿಗೂ ಸಿಕ್ಕಿದೆ. ನಮ್ಮ ಮನೆ ಬಿದ್ದು ನಮಗೆ ಎಂತ ಸಿಗಲಿಲ್ಲ. ಆ ಟೈಮಲ್ಲಿ ನಮಗೆ ಬೇರೆಯವರೆಲ್ಲ ಹೆಲ್ಪ್ ಮಾಡಿದಷ್ಟು. ನಮ್ಮ ಅಪ್ಪ ಅಮ್ಮ ಕೆಲಸ ಹೋಗಿದ್ದೆ, ಗೋಲ್ತಿಲ್ಲದ ಮನೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಆ ಟೈಮಲ್ಲಿ ಊಟಕ್ಕೆಲ್ಲ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ವಿಧಾನಸಭೆಯ BJP ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. 189 ಅಭ್ಯರ್ಥಿಗಳ ಪಟ್ಟಿ ಈಗ ಪ್ರಥಮ ಹಂತದಲ್ಲಿ ವರಿಷ್ಠರು ಬಿಡುಗಡೆ ಮಾಡಿದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಭ್ಯರ್ಥಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಭಾಗೀರಥಿ ಮುರುಳ್ಯ ಅವರು ಸ್ಪರ್ಧಿಸಲಿದ್ದಾರೆ. ಸುಮಾರು 35 ವರ್ಷಗಳ ಬಳಿಕ BJP ಇಲ್ಲಿ ಹೊಸ ಮುಖವನ್ನು ಪರಿಚಯಿಸ್ತಾ ಇದೆ. ಆ ಮೂಲಕ ಒಂದು ಬದಲಾವಣೆ ಆಗಿದೆ. 6 ಬಾರಿ ಕ್ಷೇತ್ರದ ಶಾಸಕರಾಗಿ ಕೊನೆಯ ಬಾರಿ ಸಚಿವರು ಕೂಡ ಆಗಿದ್ದಂತಹ ಎಸ್ ಅಂಗಾರ ಅವರ ಬದಲಿಗೆ ಈ ಬಾರಿ ಯುವ ಸಂಘಟಕಿ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ದುಡಿದಂತಹ ಅನುಭವ ಇರುವ ಮತ್ತು ಪಕ್ಷದಿಂದ ನಿಷ್ಠಾವಂತ ಕಾರ್ಯಕರ್ತೆಯಾಗಿರುವಂತಹ ಭಾಗೀರಥಿ ಮುರುಳ್ಯ ಇವರಿಗೆ ಅದೃಷ್ಟ ಒಲಿದಿದೆ. ನಾನೀಗ ನಿಂತಿರುವಂಥದ್ದು ಮುರುಳ್ಯ ಗ್ರಾಮದ ಈ ಮುರುಳ್ಯದಲ್ಲೇ ಇರುವಂತಹ ಭಾಗೀರಥಿ ಮುರುಳ್ಯ ಮತ್ತು ಅವರ ಸಹೋದರ ಸುಭಾಷ್ ಅವರ ಮನೆಯಲ್ಲಿ. ಅವರೆಲ್ಲ ಕೂಡ ಇಲ್ಲಿ ಜೊತೆಯಾಗಿದ್ದಾರೆ. ಸಹಜವಾಗಿ ಈ ಮನೆಯವರಲ್ಲೂ ಕೂಡ ತುಂಬ ಸಂತೋಷ ಕಾಣಿಸ್ತಾ ಇದೆ. ಟಿಕೆಟ್ ಲಭಿಸಿದ ಬಗ್ಗೆ ಭಾಗೀರಥಿ ಮುರುಳ್ಯ ಮತ್ತು ಅವರ ಸಹೋದರರು, ಅವರ ಬಂಧುಗಳು ಎಲ್ಲ ಪ್ರತಿಕ್ರಿಯೆಯನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ BJP ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ಭಾಗೀರಥಿ ಮುರುಳ್ಯ ಅವರೇ ಸ್ವತಃ ನಮ್ಮೊಂದಿಗಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷದ ಮತ್ತು ಸುಮಾರು ನಿರಂತರವಾಗಿ 6 ಅವಧಿಗೆ ಈ ಕ್ಷೇತ್ರವನ್ನು ಪರಿಸಿದಂಥ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿ ನೀವು ಆಯ್ಕೆಗೊಂಡಿದ್ದೀರಿ. ಮೊದಲನೇದಾಗಿ ಸುದ್ದಿ ಪರವಾಗಿ ತಮಗೆ ಅಭಿನಂದನೆ. ತಕ್ಷಣದ ಒಂದು ಪ್ರತಿಕ್ರಿಯೆ ಏನು? ಟಿಕೆಟ್ ಲಭಿಸಿದೆ. ಟಿಕೆಟ್, ನಾನೊಂದು ಸಾಮಾನ್ಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದೇನೆ. ಅದಕ್ಕೋಸ್ಕರ ಪಕ್ಷ ಕೊಟ್ಟಿದ್ದೆ. ನನಗೆ ನಿರೀಕ್ಷೆ ಇರಲಿಲ್ಲ. ಸಡನ್ನೇ ಸಿಕ್ಕಿದೆ. ಏನು ಮಾಡಬೇಕಂತಲೇ ಒಂಥರ ಇದರಲ್ಲಿದ್ದೆ. ಹಾಗೆ ಪಕ್ಷ ಕೊಟ್ಟಿದೆ. ಎಲ್ಲ ಪಕ್ಷದ ಹಿರಿಯರೆಲ್ಲ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಸೂಚನೆ ಮಾಡಿದ್ದಾರೆ. ಮುಂದೆ ಅವರೇ ನಡೆಸಿಕೊಂಡು ಹೋಗಬೇಕು ಅಂತ ನನ್ನ ಒಂದು ಆಸೆ. ಕಳೆದ 1-2 ಅವಧಿಯಲ್ಲಿ, ಈ ಅವಧಿಯಲ್ಲಿ ಮತ್ತು ಕಳೆದ 1-2 ಅವಧಿಯಲ್ಲಿ ಭಾಗೀರಥಿ ಮುರುಳಿ ಅವರ ಒಂದು ಹೆಸರು ಚಾಲ್ತಿಯಲ್ಲಿತ್ತು. ಆದರೆ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ ಎನ್ನುವಂಥ ಒಂದು ವಿಮರ್ಶೆಗಳು ನಡೀತಾ ಇತ್ತು, ಜಿಜ್ಞಾಸೆಗಳು ನಡೀತಾ ಇತ್ತು. ಹಾಗಾಗಿ ಒಂದಷ್ಟು ಬಲವಾದ ಹೆಸರುಗಳು ಈ ಮಧ್ಯೆ ನಡೆದಂಥ ಸರ್ವೆಯಲ್ಲೂ ಕೂಡ ತಾವು ತಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ತುಂಬ ಅನಿರೀಕ್ಷಿತ ಅಂತಲ್ಲ, ಒಂದು ನಿರೀಕ್ಷಿತ. ಯಾವತ್ತಾದರೂ ನಾನು ಈ ಒಂದು ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿ ಆಗ್ಬೋದು ಅಂತ ನೀವು ಭಾವಿಸಿದ್ದಿದೆಯಾ? ಇಲ್ಲ, ಸದ್ಯ ಖಂಡಿತ ಇಲ್ಲ. ಅದು ಈಗ ನನಗೆ ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಬೇರೆ ಪಕ್ಷದಲ್ಲಿ ಸಿಗಲಿಕ್ಕಿಲ್ಲ. BJPಯಲ್ಲಿ ಮಾತ್ರ ಒಂದು ಸಾಮಾನ್ಯ ಕಾರ್ಯಕರ್ತೆಗೆ ಸಿಗಲಿಕ್ಕೆ ಸಾಧ್ಯ. ನಿಮ್ಮ ರಾಜಕಾರಣದ ಹಿನ್ನೆಲೆಯನ್ನು ಹೇಳುವುದಾದರೆ? ರಾಜಕಾರಣದ ಹಿನ್ನೆಲೆ ಅಂತೇಳಿ, ನಾವು ಸಣ್ಣವರಿರುವಾಗಲೇ ನಮ್ಮ ಮನೆ BJP. ನಾವು ನಮ್ಮ ಅಪ್ಪ ಅಮ್ಮನೇ ಒಂದೇ ಮನೆ ನಮ್ಮದಿಲ್ಲಿ ಇಡೀ ಮುರ್ಲಿಯ ಗ್ರಾಮದಲ್ಲಿ. ನಮ್ಮದು ಅಪ್ಪ ಅಮ್ಮ, ನಮ್ಮ ಮನೆ ಮಾತ್ರ ಒಂದು BJP ಪರವಾಗಿ ಫೋಟೋ ಇದ್ದಾರೆ. ಹೌದು, ಅವರ ಹೆಸರು ಗುರುವ, ಅಪ್ಪ, ಅಮ್ಮ ಕೊರಗು ಅಂತೇಳಿ. ಅವರು BJP ಪರವಾಗಿ ಕೆಲಸ ಮಾಡ್ತಿದ್ದರು ಮೊದಲೇ. ನಾವು ಅವರ ಸಣ್ಣವರಿಂದ ಒಂದು ಅದರ ಒಡನಾಟದಲ್ಲಿ ಇದ್ದೆವು. ಅವರ ಒಮ್ಮೆ ಓಟಿಗೆ ನಿಂತಿದ್ದಾರೆ ಅಪ್ಪ. ಆಗ ಫುಲ್ಲು ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ಇರುವಾಗ ನಿಂತು ಸೋತಿದ್ದಾರೆ. ಯಾವಾಗಲೂ ಸೋಲುದು, ಆದರೂ ಹೌದು ಪಂಚಾಯಿತಿಗೆ ಸೋತಿದ್ದಾರೆ. ಆನಂತರ ಅಮ್ಮನನ್ನು ನಿಲ್ಲಿಸಿದ್ದಾರೆ. ಲೇಡೀಸ್ ಬರುವಾಗ ಅಮ್ಮನೂ ಸೋತಿದ್ದಾರೆ ಒಂದು 7 ಓಟಿಗೆ. ಆನಂತರ ನನಗೆ ಒಂದು ಅವಕಾಶ ತಾಲೂಕ್ ಪಂಚಾಯತ್ ಮೆಂಬರ್ ಆಗಲಿಕ್ಕೆ ಅವಕಾಶ ಕೊಟ್ಟರು. ಅಂದರೆ ನಮ್ಮ ಮನೆಯ ಒಂದು ನನ್ನ ಅಪ್ಪ ಅಮ್ಮನ ಇದರಿಂದಾಗಿ ನನಗೆ ಈ ಸ್ಥಾನ ಸಿಕ್ಕಿದೆ ಅಂತ ನಾನು ಖುಷಿ ಪಡ್ತೇನೆ. ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದೀರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ, ಅದರ ಅನುಭವಗಳೇನು? ತಾಲೂಕು ಪಂಚಾಯತಲ್ಲಿ ನನಗೆ ಎಲ್ಲ ಸಹಕಾರ, ಅಂದರೆ ಪಕ್ಷ ನನಗೆ ನನ್ನನ್ನು ಗುರುತಿಸಿ ಆಯ್ಕೆ ಮಾಡಿತ್ತು. ಅದರ ಪ್ರಕಾರ ನಾನು ಕೆಲಸ ಮಾಡಿದ್ದೇನೆ ಹೊರತು ಬಿಟ್ಟು ನನ್ನದೇನಿಲ್ಲ. ಎಲ್ಲ ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ತೃಪ್ತಿ ಕೊಟ್ಟಿದೆ. ಇದರ ಜೊತೆಗೆ ಪಕ್ಷದಲ್ಲೂ ಕೂಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತು ರಾಜ್ಯ ಪದಾಧಿಕಾರಿಯೂ ಕೂಡ ಕೆಲಸವನ್ನು ಮಾಡಿದ್ದೀರಿ ಅನ್ಸುತ್ತೆ. ಹೌದು, ಅದು ಕೂಡ ನನಗೆ ಹಿರಿಯರು ನನ್ನ ಜವಾಬ್ದಾರಿ ನನಗೆ ಕೊಟ್ಟದ್ದು. ನಾನು ಅದಕ್ಕೆ ಅವರು ಕೊಟ್ಟ ಜವಾಬ್ದಾರಿಗೆ ಅವರ ಒಂದು ಆಸೆ, ನಾನು ನಿಂದೊಂದಿಷ್ಟು ಕೆಲಸ ಮಾಡ್ಬೋದು ಎನ್ನುವ ನಿರೀಕ್ಷೆಯಲ್ಲಿ ನನಗೆ ಕೊಟ್ಟಿರುವಾಗ ನಾನು ಆ ಕೆಲಸವನ್ನು ಅವರಿಗೆ ಯಾವುದೇ ಚ್ಯುತಿ ಬರದಾಗೆ, ಪಕ್ಷ ಸಂಘಟನೆಗೆ ಯಾರಿಗೂ ಚ್ಯುತಿ ಬರದ ರೀತಿಯಲ್ಲಿ ನಾನು ನಡ್ಕೊಂಡು ಕೆಲಸ ಮಾಡಿದೆ. ನನ್ನ ತೃಪ್ತಿ ಅದೊಂದು ಉಂಟು ನನಗೆ. ಅವರ ಪಕ್ಷದ
ಅವರು ಕೊಟ್ಟ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೇನೆ. ಈ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀರಿ. ಒಂದು ಇದರ ಮುಂದೆ ಬಹುಶಃ ಯಾರಾದರೂ ನಾಯಕರುಗಳು ರಾಜ್ಯದಿರ್ಬೋದು, ಜಿಲ್ಲೆಯವರು ಇರ್ಬೋದು, ನಿಮ್ಮನ್ನು ಸಂಪರ್ಕ ಮಾಡಿ ಒಪಿನಿಯನ್ ಏನೋ ಕೇಳಿದ್ರಾ? ಇಲ್ಲ, ಖಂಡಿತ ಕೇಳಿಲ್ಲ. ನಾನು ಯಾರನ್ನು ಸಂಪರ್ಕ ಮಾಡಲಿಲ್ಲ. ನನ್ನನ್ನು ಪಕ್ಷದಲ್ಲಿ ಈಗ ಮಂಡಲ ಅಧ್ಯಕ್ಷರು ಮತ್ತು ಒಂದು ಟೀಮ್ ಉಂಟು, ನಮ್ಮದು ಪರಿವಾರ ಸಂಘಟನೆ ಟೀಮ್ ಉಂಟು, ಅವರೇ ಆಯ್ಕೆ ಮಾಡಿ ಕಳಿಸ್ತಾರೆ. ನಾನು ಯಾರೊಟ್ಟಿಗೂ ಯಾವ ಇದನ್ನು ಮಾಡಲಿಲ್ಲ. ಓಕೆ. ಇನ್ನು ಚುನಾವಣೆ ದಿನಗಳು ಹೆಚ್ಚು ಕಡಿಮೆ 1 ತಿಂಗಳಿರುವಂಥದ್ದು. ಬಹುಶಃ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದು ನಿನ್ನೆ. ಇವತ್ತಿನಿಂದ ಇನ್ನು ಫೀಲ್ಡ್ ಕ್ಷೇತ್ರ ಕಾರ್ಯ ಎಲ್ಲವೂ ನಡೀಬೇಕಾಗಿದೆ. ಹೇಗೆ, ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಿ? ಎಲ್ಲ ಸಿದ್ಧತೆ ಪಕ್ಷದ ಕಡೆಯಿಂದಲೇ ಆಗ್ತದೆ. ನಮ್ಮಲ್ಲಿ ಏನು ನಾವು ವೈಯಕ್ತಿಕವಾಗಿ ಮಾಡುವಂಥದ್ದಲ್ಲ. ಪಕ್ಷ ಮತ್ತು ಸಂಘಟನೆಯ ಜೊತೆಯಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ರೀತಿಯಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಭಾಗೀರಥಿ ಮುರಳಿ ಅವರು ಜೊತೆಗೆ ಸಮಾಜ ಸೇವೆ ಜೊತೆಗೆ ಯುವ ಆಂದೋಲನದಲ್ಲಿ ಕೂಡ ತುಂಬ ಪ್ರಭಾವಿಯಾಗಿ ಕೆಲಸವನ್ನು ಮಾಡಿದವರು. ಯೋಜನಾ ಸಂಯುಕ್ತ ಮಂಡಳಿ ಅಧ್ಯಕ್ಷರಾಗಿದ್ದವರು, ನಿರ್ದೇಶಕರಾಗಿದ್ದವರು. ರಾಜ್ಯ ಮಟ್ಟದ ಯೋಜನಾ ಮೇಳವನ್ನು ಸುಳ್ಯದಲ್ಲಿ ಯಶಸ್ವಿಯಾಗಿ ಸಂಘಟಿಸುವ ಸಾರಥ್ಯವನ್ನು ವಹಿಸಿದವರು. ಈ ಎಲ್ಲ ಅನುಭವಗಳು ಈ ಒಂದು ಕ್ಷೇತ್ರದಲ್ಲಿ ಹೇಗೆ ಸಹಕಾರಿಯಾಗಬಹುದು ಅಂತ? ನಾನು ಅದೇ ಯುವತಿ ಮಂಡಲದಿಂದ ಸ್ಟಾರ್ಟ್ ಆಗಿ ನಮ್ಮ ಮುರಳಿ ಯುವತಿ ಮಂಡಲದ ಸದಸ್ಯ, ಕಾರ್ಯದರ್ಶಿ, ಅಧ್ಯಕ್ಷೆಯಾಗಿ ಕೆಲಸ ಮಾಡಿ ನನ್ನನ್ನು ಯುವಜನ ಸಂಯುಕ್ತ ಮಂಡಳಿಯಲ್ಲಿ ನಾನು ನಿರ್ದೇಶಕಿಯಾಗಿ, ಉಪಾಧ್ಯಕ್ಷೆಯಾಗಿ, ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೇನೆ. ಎಲ್ಲರೂ ನನ್ನೊಟ್ಟಿಗೆ ಪಕ್ಷ ಭೇದ ಮರೆತು ಒಳ್ಳೆ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟು, ನಾನು ಒಂದು ಏಕೈಕ ಮಹಿಳೆ, ಇಷ್ಟರವರೆಗೆ ಮಹಿಳೆ ಅಲ್ಲಿ ಜಿಲ್ಲಾ ಯೋಜನಾ ಸಂಯುಕ್ತ ಮಂಡಳಿಯಲ್ಲಿ ಮಹಿಳೆ ಅಧ್ಯಕ್ಷ ಮೊದಲು ಆಗಿರಲಿಲ್ಲ, ನಾನಾದ ನಂತರೂ ಆಗಲಿಲ್ಲ, ನಾನೇ ಅದು ಅದರಲ್ಲಿ ಒಂದು ಮಹಿಳೆಯನ್ನು ಒಟ್ಟಿಗೆ, ಮಹಿಳೆಯನ್ನು ನೇತೃತ್ವ ಮುಂದೆ ಇಟ್ಟುಕೊಂಡು ಎಲ್ಲರೂ ಜಾತಿ ಭೇದ ಮತ್ತು ಪಕ್ಷ ಭೇದ ಮರೆತು ಯುವಜನ ಸಂಯುಕ್ತ ಮಂಡಳಿಯ ಎಲ್ಲರೂ ಹಿರಿಯ ಪೂರ್ವ ಅಧ್ಯಕ್ಷರುಗಳು ಸಹಕಾರದಿಂದ 3 ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕೂ ಶಾಸಕರ ಪೂರ್ತಿ ಸಹಕಾರ, ಅಂದರೆ ಅವರು ಶಾಸಕರಾಗಿದ್ದು ಎಲ್ಲ ಶಾಸಕರನ್ನು ಕರೆಸಿ ಎಲ್ಲ ಜನಪ್ರತಿನಿಧಿಗಳು ಒಟ್ಟುಗೂಡಿಸಿ ಶಾಸಕರ ನೇತೃತ್ವದಲ್ಲಿ ಅದು ಯಶಸ್ವಿಯಾಗಿ 3 ದಿವಸದ ಕಾರ್ಯಕ್ರಮ ಅಂಗಾರವರ ನೇತೃತ್ವದಲ್ಲಿ ಆಗಿದೆ. ಅದು ನನಗೆ ತೃಪ್ತಿ ತಂದಿದೆ. ಯೋಜನಾ ಸಂಯುಕ್ತ ಮಂಡಳಿಯಲ್ಲಿ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿದ್ದೀರಿ. ಇದೀಗ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವುದರಲ್ಲೂ ಕೂಡ BJPಯಿಂದ ಮೊದಲ ಮಹಿಳೆ. ಉಳಿದ ಯಾವ ಪಾರ್ಟಿಗಳು ಈ ಬಾರಿ AAPಯಿಂದ ಸುಮನಾ ಅವರಿದ್ದಾರೆ, ಆದರೆ BJP ಮೊದಲ ಬಾರಿಗೆ ಮಹಿಳೆಯರಿಗೆ ಅವಕಾಶವನ್ನು ನೀಡ್ತಾ ಇದೆ. ಸಹಜವಾಗಿ 7 ಬಾರಿ ಸ್ಪರ್ಧಿಸಿ 6 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ತಮ್ಮ ಮಾರ್ಗದರ್ಶಕರಾಗಿರುವಂಥ S. ಅಂಗಾರ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ, ನಿಮಗೆ ಸಿಕ್ಕಿದೆ. ಅವರ ಮಾರ್ಗದರ್ಶನವನ್ನು ಹೇಗೆ ಬಳಸಿಕೊಳ್ತೀರಿ? ಅವರು 6 ವರ್ಷದಲ್ಲಿ 6 ಟರ್ಮಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಸಜ್ಜನ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಕಾರ್ಯವನ್ನು ನಾನು ಇಷ್ಟರವರೆಗೆ ಅನುಸರಿಸಿಕೊಂಡು ಬಂದಿದ್ದೇನೆ. ಅವರ ನಡೆನುಡಿಯನ್ನು ನನ್ನ ಅಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ. ಆ ಮಾರ್ಗದರ್ಶನದಲ್ಲಿ, ಅವರ ಮಾರ್ಗದರ್ಶನದಲ್ಲೇ ಮುಂದಿನ ನನ್ನ ನಡೆ ಕೂಡ. ಅಂಗಾರವರನ್ನೇ ಬಿಟ್ಟು ಮಾಡುವಂಥದ್ದಿಲ್ಲ. ಅಂಗಾರ ಜೊತೆಗೆ ಎಲ್ಲೇ ಅವರು ನನ್ನ ಜೊತೆಗೆ ಇದ್ದೇ ಕೆಲಸ ಮಾಡಬೇಕು. ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ಕೆಲಸ ಆಗುವಾಗ ಎಲ್ಲರೂ ಅವರನ್ನು ನಾನು ಬಿಟ್ಟು ಇಲ್ಲ. ಅಂದರೆ ಅವರು ಇಷ್ಟು ವರ್ಷದ ಅನುಭವ ವ್ಯಕ್ತಿ, ಯಾರಿಷ್ಟು ವರ್ಷ MLA ಒಂದು ಕ್ಷೇತ್ರದಲ್ಲಿ ಆಗಿರಲಿಲ್ಲ. ಅದು ಕೂಡ ಅವರು ಕೂಡ ಒಂದು ಹಿಂದುಳಿದ ಒಂದು ಸಮಾಜದಿಂದ ಒಂದು ದೂರ ಇದ್ದ ವ್ಯಕ್ತಿ ಆಯ್ಕೆಯಾಗಿ ಬಂದಿದ್ದಾರೆ. ಇವತ್ತು ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಅವರಿಂದಲೇ ಸಿಕ್ಕಿದ್ದು ಅಂತ ನಾನು ನೆನೆಸ್ಕೊಳ್ತೇನೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ? ವಿಶ್ವಾಸ ಖಂಡಿತ ಇದೆ. ಅದೇ ನನ್ನಿಂದ ಅಲ್ಲ, ನನ್ನ ಪಕ್ಷ ನನ್ನನ್ನು ಗೆಲ್ಲಿಸ್ತದೆ, ಸಂಘಟನೆ ನನ್ನನ್ನು ಗೆಲ್ಲಿಸ್ತದೆ ಎನ್ನುವ ವಿಶ್ವಾಸ ಇದೆ. ನಿಮ್ಮ ಕುಟುಂಬವನ್ನು ಪರಿಚಯ ಮಾಡ್ಕೊಳ್ಳಿ. ನನ್ನ ಕುಟುಂಬದಲ್ಲಿ ಅಪ್ಪ ಅಮ್ಮ ಅವರಿಬ್ಬರು ಇಲ್ಲ. ಅಣ್ಣ ಇದ್ದಾರೆ, ಮುದ್ದಪ್ಪಣ್ಣ. ನನ್ನನ್ನು ಸುಭಾಸಣ್ಣ ಅವನ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದ, ಜಾಬ್ ಆಗೋದಕ್ಕೆ ಮೊದಲು ಕಾರ್ಯದರ್ಶಿಯಾಗಿದ್ದೆ ಬೂತ್ ಸಮಿತಿಯಲ್ಲಿ. ಹಾಗೆ ಅವನು ನನ್ನನ್ನು ಫಸ್ಟಿಗೆ ಇಲೆಕ್ಷನ್ಗೆ ನಿಲ್ಲುವಾಗ ಅವನ ಪ್ರೇರಣೆಯಿಂದ ನಾನು ನಿಂತು. ಮತ್ತು ದೊಡ್ಡ ಅಕ್ಕ ಲಲಿತಾ, ತಂಗಿ, ನಮ್ಮದು ಕುಟುಂಬ ಅಷ್ಟೇ, ಸಣ್ಣ ಕುಟುಂಬ ನಮ್ಮದು. ತಂಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಹೌದು. ಮತ್ತು ಅಕ್ಕ, ಭಾವ ಇದ್ದಾರೆ. ಭಾವ ರಿಟೈರ್ಡ್ ಮಾಸ್ಟರ್, ಈಗ ಅವ್ರು ಮುಕ್ಕೂರು ಶಾಲೆಯ ಮಾಸ್ಟರ್, ಈಗ ರಿಟೈರ್ಡ್ ಆಗಿದ್ದಾರೆ. ಅಕ್ಕನ ಮಕ್ಕಳು 3 ಜನ. ಒಬ್ಬ ಶಶಿಕುಮಾರ್ ಮಾಸ್ಟರ್ ಆಗಿದ್ದಾರೆ, ಒಬ್ಬಳು ಸಂಧ್ಯಾ ಕುಮಾರಿ ಅಂತೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭೂವಿಜ್ಞಾನಿ ಆಗಿದ್ದಾರೆ. ಮತ್ತೊಬ್ಬ ಸತ್ಯಕುಮಾರ್ ಅಂತೇಳಿ BCom ಮಾಡಿ ಈಗ ಸ್ವ ಉದ್ಯೋಗದಲ್ಲಿ ಲೈಟಿಂಗ್ಸ್ ಮತ್ತು ಸೌಂಡ್ಸ್ ವ್ಯವಹಾರ ಮಾಡ್ತಿದ್ದಾರೆ. ಹಾಗೆ ನನ್ನ ಆರ್ಥಿಕವಾಗಿ ನಾವು ಇದ್ದಷ್ಟು ಮಟ್ಟಿಗೆ ತೃಪ್ತಿಯಲ್ಲಿದ್ದೇವೆ. ಸಹಜವಾಗಿ ಭಾಗೀರಥಿ ಮುರಳಿ ಅವರೇ, ನಿನ್ನೆ ಟಿಕೆಟ್ ಘೋಷಣೆಯಾಗಿದೆ.
ಕೆಲವು ಆಕಾಂಕ್ಷಿಗಳಿಗಿರ್ಬೋದು, ಅವರ ಬೆಂಬಲಿಗರಿಗಿರ್ಬೋದು ಅಸಮಾಧಾನ ಆಗುವಂಥದ್ದು ಕೂಡ ಇದ್ದೇ ಇದೆ. ಬಹುಶಃ ನಿನ್ನೆ ಕೂಡ ಸುಳ್ಯದಲ್ಲಿ ಒಂದು ಸಣ್ಣ ಮಟ್ಟದ ಅದರ ಪ್ರತಿಫಲನ ಕಂಡು ಬಂದಿದೆ. ತಾವೆಲ್ಲ ಇಂಥ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೇನೆ. ಇದಕ್ಕೆ ಪ್ರತಿಕ್ರಿಯೆ ಇದೆಯಾ? ಇಲ್ಲ, ಏನದು ಅದನ್ನೆಲ್ಲ ಪಕ್ಷ ನೋಡಿಕೊಳ್ತದೆ. ನನಗೇನು ಅದರ ಬಗ್ಗೆ ಇದಿಲ್ಲ. ಅದನ್ನೆಲ್ಲ ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರೆಲ್ಲ ಕೂತು ಅದನ್ನು ಸರಿ ಮಾಡ್ತಾರೆ ಅನ್ನೋದೇ ಭರವಸೆ ನನಗಿದೆ. ನಿಮಗೆ ಯಶಸ್ಸಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ವೀಕ್ಷಕರೇ, ಭಾಗೀರಥಿ ಮುರಳಿ ಅವರಿಗೆ BJPಯಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಲಭಿಸಿದೆ. ನಿನ್ನೆ ಅಷ್ಟೇ ಟಿಕೆಟ್ ಘೋಷಣೆ ಆಗಿದೆ. ಇವತ್ತು ನಾವು ಅವರ ಮನೆಯಲ್ಲಿದ್ದೇವೆ. ಅವರ ಸಹೋದರಿಯರು, ಇಬ್ಬರು ಸಹೋದರರು ಮತ್ತು ಇಬ್ಬರು ಸಹೋದರಿಯರು ನಮ್ಮ ಜೊತೆಗಿದ್ದಾರೆ. ಸಹೋದರಿಗೆ ಟಿಕೆಟ್ ಲಭಿಸಿರುವಂಥದ್ದು ಮತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಿರುವಂಥದ್ದು ಅವರಿಗೆ ಕೂಡ ತುಂಬ ಖುಷಿ ಆಗ್ತಾ ಇದೆ. ನೀವು ಅವರ ಸಹೋದರ ಹೆಸರು? ಸುಭಾಷ್. ಏನು ಮಾಡ್ತಾಯಿದ್ರಿ? SRCಯಲ್ಲಿ TC ಈಗ ಚೆಕಿಂಗ್ ಮಾಡ್ತಿದ್ವಿ. ನೀವು? ನಾವು ಕೂಲಿ ಕೆಲಸ ಮಾಡ್ತಾಯಿದ್ವಿ. ಹೆಸರು? ಮುತ್ತಪ್ಪ. ನಾನು ಮನೆಯಲ್ಲಿ ಕೆಲಸ ಏನು ಮಾಡಲಿಲ್ಲ. ಹೆಸರು ಲಲಿತಾ. ಜಾನಕಿ ಅಂತೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಮುರಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನೆ. ಏನನ್ನಿಸ್ತಾ ಇದೆ? ಸಹೋದರಿಗೆ ಒಂದು ಟಿಕೆಟ್ ಲಭಿಸಿದೆ, ಪಕ್ಷ ಕೊಟ್ಟಿದೆ, ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು. ತುಂಬ ಖುಷಿ ಆಗ್ತಾ ಇದೆ ಸಿಕ್ಕಿದ್ದು, ನಮ್ಮ ಒಂದು ಸಮುದಾಯಕ್ಕೆ ಸಿಕ್ಕಿರೋದು. ಮತ್ತು ಅದಷ್ಟೇ ಇದು ಸಹ ಇದೆ, ತುಂಬ ಇನ್ನು ಮುಂದೆ ಇದರಲ್ಲಿ ಸವಾಲುಗಳಿದೆ. ಅದನ್ನೆಲ್ಲ ಎದುರಿಸಲಿಕ್ಕೆ ಪಕ್ಷದ ಹಿರಿಯರು ಎಲ್ಲರ ಸಹಕಾರ, ಊರಿನವರದ್ದು ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಅದನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಈ ಮನೆಯಲ್ಲಿ ಒಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಇನ್ನೊಬ್ಬರು ಶಾಸಕರು ಬರ್ತಾರೆ. ಅದು ಏನು ಹೇಳ್ಬೇಕಂತ ಗೊತ್ತಿಲ್ಲ. ಬರ್ತಾರೆ. ಎಲ್ಲರ ಆಶೀರ್ವಾದ, ನಮ್ಮ ಸುಳ್ಯ ತಾಲೂಕಿನ ಎಲ್ಲರ ಆಶೀರ್ವಾದದಲ್ಲಿ ಬರ್ತಾರೆ. ಇಂಚ ಖುಷಿ ಆಗುಂಡ? ಖುಷಿ ಆಗುಂಡು. ಜನ ಸೇವೆ ಮಲ್ಪೋಡು, ಪಕ್ಷೋತ ನಿಷ್ಠೆಗೆ ಸರಿ ತಿಪ್ಪೋಡು. ಅವೇ ಒಂದೇಗಳ ಒಂಜಿ ಪಾರ್ಟಿ ಟಿಕೆಟ್ ಕೊರ್ಜೇರಂತ ಬುಕ್ಕೊಂಜಿಗೆ ಲಾಯ್ಪುಣಂಚಿನ ಇಪ್ಪೇರಲ್ಲಿ ಒಂಜಿ ಪಾರ್ಟಿ ಇತ್ತುನಂಡ ಆ ಶಾಶ್ವತ ಇಟ್ಟೆ ಇಪ್ಪೋಡು. ಅವು ಹತ್ತುನಂಡ ಪಾರ್ಟಿ ಇಜ್ಜಿನಂಡ ಬುಕ್ಕೊಂಜಿಗೆ ಲಾಯ್ಪ ಅಂದ ಸ್ವತಂತ್ರ ತಿಪ್ಪೋಡು. ಅಪ್ಪ ಬಾಕಿ ಪಿರಾವತ ಜನಕ್ಕೂ ಎಡ್ಡೆ ಅನ್ಪೇರು ಅಂಚನೆ ಪಕ್ಷ ಅಂದ್ರೆ ಫಸ್ಟ್ ಇರ್ತೆ 83 ಇರ್ತೆ ಫೀಲ್ಡ್ ಇರ್ತ ಅದಕ್ಕೆ ಜಾಬ್ ಅನ್ನೋದಕ್ಕೆ ಸರಿ, ಖುಷಿ ಆಗುಂಡು. ಅಂದರೆ ಫಸ್ಟಿಗೆ ಅಪ್ಪ ಇಲ್ಲಿ ಜನ ಇಲ್ಲ ಅಂತ ಆಗುವ ಈ ಇದರಿಂದ ಅಪ್ಪನ ನಿಲ್ಲಿಸಿದ್ರು, ಅಪ್ಪ ಸೋತರು. ನೆಕ್ಸ್ಟ್ ಅಮ್ಮನ ನಿಲ್ಲಿಸಿದ್ರು ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ಅಮ್ಮ ಸೋತರು. ಅಂದರೆ ನಾವು ಚಿಕ್ಕದಿಂದ ಇರುವಾಗಲೇ ನಮಗೆ ಅಂದರೆ ಯಾವುದೇ ಸೌಲಭ್ಯ ನಮಗೆ ಸಿಗಲಿಲ್ಲ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ರಿಗೂ ಸಿಕ್ಕಿದೆ. ನಮ್ಮ ಮನೆ ಬಿದ್ದು ನಮಗೆ ಎಂತ ಸಿಗಲಿಲ್ಲ ಆ ಟೈಮಲ್ಲಿ. ನಮಗೆ ಬೇರೆಯವರೆಲ್ಲ ಹೆಲ್ಪ್ ಮಾಡಿದಷ್ಟೇ. ನಮ್ಮ ಅಪ್ಪ ಅಮ್ಮ ಕೆಲಸ ಹೋಗಿದ್ದೆ, ಗೋಲ್ತಿಲದ ಮನೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಆ ಟೈಮಲ್ಲಿ. ಊಟಕ್ಕೆಲ್ಲ ನಾವು ಹೋಗ್ತಿದ್ದೆ, ನಮ್ಮನವರು ಒಂದೇ ಮನೆಯವರಾಗಿ ನೋಡಿಕೊಂಡಿದ್ರು ಗೋಲ್ತಿಲದವರು ಚಿಕ್ಕದಿರುವಾಗಲೇ. ಅಂದರೆ ಆ ಟೈಮಲ್ಲಿ ತುಂಬ ಜಾತಿದೆಲ್ಲ ಇತ್ತು. ಜಾತಿದಿದ್ದರು ಅವರು ನಮ್ಮನ್ನು ಜಾತಿಯ ಇದರಲ್ಲಿ ನೋಡಲಿಲ್ಲ. ನಮ್ಮನ್ನು ಕರಿತಿದ್ದೇ ನಮ್ಮ ಮನೆಯವರ ಥರ, ನಮ್ಮ ಜಾನಕಿ, ನಮ್ಮ ಬಾಗಿ ಆ ಥರ ಹೇಳ್ತಿದ್ರು. ಮತ್ತು ನಮ್ಮ ಅಕ್ಕನ ಮಕ್ಕಳು ಅವರನ್ನು ಕರಿತಿದ್ದೆ ಮಾವ, ಅತ್ತೆ ಅಂತೇಳಿ. ಆ ಟೈಮಲ್ಲಿ ಆವಾಗ ಸ್ವಲ್ಪ ಜಾತಿ ಪದ್ಧತಿ ಇತ್ತು ಕರೆಯುವ ರೀತಿಯೆಲ್ಲ. ಆವಾಗಲೇ ಅವರನ್ನು ಕರಿತಿದ್ದದು ಮಾವ, ಅತ್ತೆ, ಅಜ್ಜ ಆ ಥರನೇ ಈಗಲೂ ಅದೇ ಇದು ಇದೆ. ಅಂದರೆ ನಮಗೆ ಅವ್ರದ್ದು ಸ್ವಲ್ಪ ಅಲ್ಲಿ ಅವರ ಮನೇಲಿ ಕೆಲಸಕ್ಕೆ ಅಪ್ಪ ಅಮ್ಮ ಅಲ್ಲೇ ಹೋಗ್ತಿದ್ದದ್ದು. ನಾವು ಚಿಕ್ಕಲ್ಲಿ ಅಲ್ಲಿ ಹೋಗ್ತೀವಿ. ನಾವು ಒಂದೇ ಮನೆಯವರಾಗಿದ್ದೆವು, ಒಂದೇ ಮಡಿಕೆಯಲ್ಲಿ. ಅಂದರೆ ಮಧ್ಯಾಹ್ನ ಅಲ್ಲಿಂದ ಊಟ ತಗೊಂಡು ಬರ್ತಿದ್ರು, ಅದಕ್ಕೆ ಕಾಯ್ತಿದ್ದೆವು ನಾವು. ನಮ್ಮ ಮನೇಲಿ ಅಡುಗೆ ಮಾಡ್ತಿಲ್ಲ ಇತ್ತು, ಅಪ್ಪ ಅಮ್ಮ ತಂದ ಊಟನೇ ಮಧ್ಯಾಹ್ನದ ಹೊತ್ತಿಗೆ. ಆ ಥರ ಎಲ್ಲ ನಮಗೆ ಅವ್ರದ್ದು ತುಂಬ ನಮಗೆ ಇದು ಬೇಕಂದರೆ ಚಿಕ್ಕದಿಂದ ಅವರ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಬೆಳೆದವರು ಆ ಥರ ಹಾಗೆ. ಮತ್ತು ಎಲ್ಲರೂ ಈಗ ಅಂದರೆ ನಾವು ಆ ಚಿಕ್ಕ ದಿನ ಟೈಮ್ ಇದ್ದೇ ಇಲ್ಲ. ನಂತರ ನಮಗೆಲ್ಲರೂ ಒಂದೇ ಥರ ಎಲ್ಲರೂ ನೋಡ್ತಾರೆ ಅಲ್ಲ. ಆ ಟೈಮಲ್ಲಿ ಚಿಕ್ಕದಿರುವಾಗ ತುಂಬ ಗೊತ್ತಿರುತ್ತೆ ಅಲ್ಲ ಜಾತಿ ಪದ್ಧತಿ ಹೇಗಿತ್ತು ಅಂತೇಳಿ. ಆವಾಗ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಹಾಗೆ. ವೀಕ್ಷಕರೇ, ಈ ಶುಭದ ಸುದ್ದಿಯನ್ನು ತಿಳಿದು, ಅಂದರೆ ಟಿಕೆಟ್ ಲಭಿಸಿದೆ ಎನ್ನುವಂತಹ ಶುಭದ ಸುದ್ದಿಯನ್ನು ತಿಳಿದು ಅಕ್ಕಪಕ್ಕದಲ್ಲಿರುವಂಥವರೆಲ್ಲ ಬಂಧುಗಳು, ಸಹೋದರ ಸಹೋದರಿಯರು, ಅವರ ಮಕ್ಕಳು ಎಲ್ಲರೂ ಕೂಡ ಈ ಮನೆಯಲ್ಲಿ ಸೇರಿದ್ದಾರೆ. ಈಗಾಗಲೇ ಭಾಗೀರಥಿ ಮುರಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅವರ ಸಹೋದರಿ ಮತ್ತು ಅವರ ಬಾಬು ಮಾಸ್ತರ್ ಅವರು ನಿವೃತ್ತ ಶಿಕ್ಷಕರು, ಅದೇ ರೀತಿ ಅವರ ಪುತ್ರರು ಮತ್ತು ಅವರೆಲ್ಲ ಸಂಬಂಧಿಗಳಿದ್ದಾರೆ. ಅವರು ಪರಿಚಯ ಮಾಡಿಕೊಳ್ಳಿ. ನಿಮ್ಮ ಹೆಸರು? ಶಶಿಕುಮಾರ್, ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಇದು ನಮ್ಮ ಅಜ್ಜನ ಮಗ ಶಿವಕುಮಾರ್ ಅಂತೇಳಿ. ಇವ ನನ್ನ ದೊಡ್ಡಪ್ಪನ ಮಗ, ಅಪ್ಪನ ಅಣ್ಣ. ಇವರು ನನ್ನ ದೊಡ್ಡಪ್ಪ, ಈ ವಿಜಯ್ ಅಂತೇಳಿ. ಇವರು ನನ್ನ ದೊಡ್ಡಪ್ಪ. ಏನನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾಯಿದೆ ಸರ್. ಬಹಳ ವರ್ಷಗಳ ನಂತರ ನಮ್ಮ ಆದಿ ದ್ರಾವಿಡ ಸಮುದಾಯವನ್ನು ಒಂದು ಪ್ರಮುಖ ರಾಜಕೀಯ ಪಕ್ಷ ಗುರುತಿಸಿದೆ. ಇದು ಬಹಳ ಹಿಂದೆ ಆಗಬೇಕಿತ್ತು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವೊಂದು ಪ್ರಬಲ
ನಿರ್ಣಾಯಕ ಹಂತದಲ್ಲಿರುವಂಥ ಒಂದು ಮತದಾರನ ಹೊಂದಿರುವಂಥ ಒಂದು ಪ್ರಬಲ ರಾಜಕೀಯ ಪಕ್ಷ ನಮ್ಮದು ಜನಾಂಗ ಆಗಿದೆ. ಕಡೆಗೂ ನಮ್ಮನ್ನು ಗುರುತಿಸಿದೆ, ಬಹಳ ಖುಷಿ ಆಗ್ತಿದೆ. ಚಿಕ್ಕಮ್ಮನಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಮಾಸ್ಟ್ರೆ ಏನು ಹೇಳ್ತೀರಿ? ಎಲ್ಲರಿಗೂ ದೇವರು ಕೊಟ್ಟ ಭಾಗ್ಯ. ಅವರು ಸಮಾಧಾನವಾಗಿ ಇದ್ದು ಇಷ್ಟು ಸಹ ಆ ಸಮಾಧಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ಸಿಕ್ಕಿತ್ತು. ಏನು ಸುಮಾರು ವರ್ಷದ್ದು ಪಾರ್ಟಿ ಕೆಲಸ ಅಂತ ಉಂಟಲ್ಲ, ನಾವು ಈ ತಿಕ್ಕನ ಈ ತಿಕ್ಕನ ಭಾರಿ ಖುಷಿ ಆಗ್ಬೋದು. ಅದೇ ತುಂಬ ವರ್ಷದಿಂದ ಸೇವೆ ಮಾಡ್ತಾಯಿದ್ದರು, ಬಿ ಜೆ ಪಿಯಲ್ಲಿ ತುಂಬ ಕೆಲಸ ಮಾಡ್ತಿದ್ದರು. ಈಗ ಈ ಸಮಯದಲ್ಲಿ ಒಂದು ಟಿಕೆಟ್ ಸಿಕ್ಕಿದೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್ ಅವರಿಗೆ ಹೇಳ್ತಿದ್ದೆ. ತುಂಬ ಖುಷಿ ಆಗ್ತಿದೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ನಂಬಿಕೆ ಇದೆ. ವೀಕ್ಷಕರೇ, ತಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು, ಸೋಲುಕೊಂಡರು. ತಾಯಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು, ಅವರು ಕೂಡ ಸೋತರು. ತಂದೆ ತಾಯಿ ಸೋತಂಥ ಗ್ರಾಮ ಪಂಚಾಯತ್ ಚುನಾವಣೆ, ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆ ಮಗಳಿಗೆ ಅವಕಾಶ ದೊರೆತಿದೆ. ಭಾಗೀರಥಿ ಮುರಳಿ ಅವರು BJP ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಫಲಿತಾಂಶ ಕಾದು ನೋಡಬೇಕಾಗಿದೆ. ಯತೀಶ್ ಕದ್ರಾ, ಕುಶಾಂತ್ ಕೊರತ್ಯಡ್ಕ, ಸಂಕಪ್ಪ ಸಾಲ್ಯಾನ್ ಅಲೆಕ್ಕಾಡಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.